ನಿರಂತರವಾಗಿ ಸುರಿಯುತ್ತಿರುವ ಮಳೆ ಮತ್ತು ತುಂಬಿರುವಂತಹ ನೆರೆ, ಇದರ ಮಧ್ಯೆಯೂ ಕೆಲವರು ಬದುಕನ್ನು ಕಟ್ಟಿಕೊಳ್ಳುವಂತಹ ಸಾಹಸಕ್ಕೆ ಕೈ ಹಾಕ್ತಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಕೋಲು ಬಲೆಯನ್ನು ಹಾಕಿ ಬೈಂದೂರು ತಾಲೂಕಿನ ಪಡುಕೋಣೆ ಬಳಿ ತೆಂಗಿನಕಾಯಿಯನ್ನು ಹಿಡಿಯುವ ಸಾಹಸಕ್ಕೆ ಇಲ್ಲಿನ ಜನ ಮುಂದಾಗ್ತಾ ಇದ್ದಾರೆ. ನೆರೆಯಲ್ಲಿ ಬರುವಂಥ ತೆಂಗಿನಕಾಯಿಯನ್ನು ಸಂಗ್ರಹಿಸಿ ಅದನ್ನು ಮಾರಾಟ ಮಾಡಿ ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ಬಹುಶಃ ಮಳೆಯಿಂದ ಎಲ್ಲೂ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಬೇರೆ ಕಡೆ ಸಂಪರ್ಕ ಮಾಡುವಂತಹ ರಸ್ತೆಗಳಾಗಲಿ ದಾರಿಗಳಾಗಲಿ ಈಗಾಗಲೇ ಕುಸಿತದ ಭೀತಿಯಲ್ಲಿ ಇರೋದರಿಂದ ಜನ ಹೊರಗಡೆ ಬರೋದೇ ಕಷ್ಟದಲ್ಲಿ. ಇಂಥ ಸಂದರ್ಭದಲ್ಲಿ ನೆರೆಯಲ್ಲಿ ಬರುವಂಥ ತೆಂಗಿನಕಾಯಿಯನ್ನು ಕೋಲು ಬಲೆ ಹಾಕಿ ಹಿಡಿತಾ ಇದ್ದಾರೆ ಇಲ್ಲಿನ ಜನ.